ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಡಿಲ ಗ್ರಾಮದ ಶಿರಿಯಾ ನದಿಗೆ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳನ್ನು ಸಂಪರ್ಕಿಸುವ ಸೇತುವೆ ನಿರ್ಮಿಸಬೇಕೆಂಬ ದಶಕಗಳ ಕಾಲದ ಬೇಡಿಕೆಗೆ ಸಂಬಂಧಿಸಿದಂತೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಶನಿವಾರ ಸ್ಥಳ ಪರಿಶೀಲನೆ ನಡೆಸಿದರು. ಮಾಡಿಲ ಭಾಗದ ಜನರು ಕೇರಳದ ಪ್ರದೇಶಗಳಿಗೆ ತೆರಳಲು ಮತ್ತು ಗಡಿ ಭಾಗದ ಸಂಪರ್ಕ ಸುಗಮಗೊಳಿಸಲು ಈ ಸೇತುವೆ ನಿರ್ಮಾಣ ಅತ್ಯಂತ ಅವಶ್ಯಕವಾಗಿದೆ. ಪ್ರಸ್ತುತ ಮಳೆಗಾಲದಲ್ಲಿ ಹಾಗೂ ತುರ್ತು ವೈದ್ಯಕೀಯ ಸಂದರ್ಭಗಳಲ್ಲಿ ಜನರು ನದಿ ದಾಟಲು ಹರಸಾಹಸ ಪಡ್ತಾ ಇದ್ದು ಸುಸಜ್ಜಿತ ಸೇತುವೆ ನಿರ್ಮಿಸಿಕೊಡುವಂತೆ ಸ್ಥಳೀಯರು ಸಚಿವರಿಗೆ ಮನವಿ ಸಲ್ಲಿಸಿದರು. ಸ್ಥಳ ಪರಿಶೀಲನೆ ನಂತರ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಈ ಭಾಗದ ಜನರ ದಶಕಗಳ ಬೇಡಿಕೆಯ ಬಗ್ಗೆ ಗಮನ ಹರಿಸಲಾಗುವುದು. ಸೇತುವೆಯ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ತಾಂತ್ರಿಕ ವರದಿ ಹಾಗೂ ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು, ವರದಿ ಬಂದ ಕೂಡಲೇ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಪುತ್ತೂರು ಶಾಸಕ ಅಶೋಕುಮಾರ್ ರೈ ಅವರು ಸಚಿವರಿಗೆ ಈ ಯೋಜನೆಯ ಅನಿವಾರ್ಯತೆಯನ್ನ ಮನವರಿಕೆ ಮಾಡಿಕೊಟ್ಟರು. ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರು ಮತ್ತು ಸ್ಥಳೀಯ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪುತ್ತೂರಿಗೆ ಬಂದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಡಿಲದಲ್ಲಿ ಸೇತುವೆ ಸ್ಥಳ ವೀಕ್ಷಣೆಗೆ ಜೀಪಲ್ಲಿ ತೆರಳಿದರು. ಬಹುಶಃ ಸುಮಾರು 40-50 ವರ್ಷದಿಂದ ಇರಬಹುದು ಬೇಡಿಕೆ ಹಳೆದ. ಸೊ ನೋಡ್ಬೇಕಂತ ನಾನು ಬಂದು ವಿಶೇಷವಾಗಿ ನೋಡಲೇಬೇಕು. ಅದೇನಾರ ಅನುಕೂಲವಾಗಿದ್ರೆ ಮಾಡುವಂಥ ಯೋಜನೆ ನಮ್ಮ ಸರ್ಕಾರ ಮುಂದಿದ್ದಾರೆ. ಎಷ್ಟು ಬಜೆಟಲ್ಲಿ ನೋಡೋಣ, ಇನ್ನೂ ಅದು ಡೀಟೇಲ್ ಆಗಿ ಮಾಡಿಲ್ಲ ಅವ್ರೆ, ಮಾಡ್ಲಿಕ್ಕೆ ಹೇಳ್ತೀವಿ. ಸೊ ಖಂಡಿತವಾಗಿ ಅದು ಅನುಕೂಲ ಆಗಿದ್ರೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಶಾಸಕರು ಸುಮಾರು ಸಾರಿ ಹೇಳಿದ್ದಾರೆ. ಸೊ ಅದಕ್ಕೆ ನಾನೇ ಖುದ್ದಾಗಿ ನೋಡ್ಲಿಕ್ಕೆ ಬಂದಿದ್ದೇನೆ. ಸೊ ಇನ್ನೂ 2-3 ಮಾಡುವಂಥ ಪ್ರಸ್ತಾವನೆ ಇದೆ ನಮ್ಮ ಮುಂದೆ. ಕೇರಳಕ್ಕೆ ಕನೆಕ್ಟ್ ಮಾಡೋದು, ಸುಳ್ಯದಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಒಂದಿದೆ. ಮತ್ತು ಎಲ್ಲಿ ಕನೆಕ್ಟಿವಿಟಿ ಶಾರ್ಟ್ಕಟ್ ಆಗುತ್ತೆ. ಅದು ಶೀತಲ ವ್ಯವಸ್ಥೆ ಇಲ್ಲಿರುವಂಥದ್ದು ಸುಮಾರು 70-100 ವರ್ಷದಿಂದ ಕಟ್ಟಿದಂಥ ಈ ಮಂಗಳೂರು ಜಿಲ್ಲೆಯಲ್ಲೇ ನಾವು ಹೊಸದಾಗಿ ಮಾಡ್ತಾಯಿದ್ವಿ. ಕೆಲವು ರಿಪೇರಿ ಮಾಡ್ತಾಯಿದ್ವಿ, ಕೆಲವು ವೈಡ್ನಿಂಗ್ ಮಾಡ್ತಾಯಿದ್ವಿ ಮತ್ತು ಹೊಸದು ಮಾಡ್ತಾಯಿದ್ವಿ. ಒಂದು 4 ರೀತಿ ಸೇತುವೆಗಳ ಕಾರ್ಯಾಚರಣೆ ಮಾಡ್ತಾಯಿದ್ವಿ. ಸರ್, ಈಗ ಮೇಯ್ನಾಗಿ ಪರಿಶೀಲನೆ ಮಾತ್ರ ಬಂದಿದ್ದು ಅಥವಾ ಅದೇ ಹೇಳಲ್ಲ, ಇನ್ನು ಹೋದ್ಮೇಲೆ ಅದಕ್ಕೆ ಸಾಧಕ ಬಾಧಕ ನೋಡಿ ಮುಂದಿನ ನಿರ್ಧಾರ. ಬ್ರಿಡ್ಜಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ. ಯಾಕಂದರೆ ಲಾಸ್ಟ್ 20 ಇಯರಿಂದ ಮೇಜರ್ ಬ್ರಿಡ್ಜ್ ಯಾವುದೂ ತೊಗೊಳ್ಳಿಕ್ಕೆ ಆಗಿಲ್ಲ ನಮ್ಮ ಇಲಾಖೆಯಲ್ಲಿ. ಕಳೆದ ಸಾರಿ ಸುಮಾರು 128 ಚಿಕ್ಕದು ಮತ್ತು ಮಧ್ಯಮ ಲಾರ್ಜ್ ಸುಮಾರು ರಾಜ್ಯದಲ್ಲಿ 128 ಮಾಡಿದ್ವಿ. ಹೆಚ್ಚು ಕಮ್ಮಿ ಇದು ವರ್ಷ ಈ ಬಜೆಟ್ನಲ್ಲಿ ಕೂಡ ಅಷ್ಟೇ ಕೊಡ್ತೀವಿ. ಇವತ್ತು ನಾನು ಶಾಸಕನಾದ ಮೇಲೆ ಸುಮಾರು ನನಗೆ 250 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟಿದ್ದಾರೆ. ನಾನು ಎಲ್ಲಿ ಹೋಗಿ ಅಲ್ಲಿ ವಾಗ್ದಾನ ಮಾಡಿಕೊಂಡು, ಉದಾಹರಣೆಗೆ ಮೊನ್ನೆ ಪೆರ್ನೆಯಲ್ಲಿ 2.5 ಕೋಟಿ ರೂಪಾಯಲ್ಲಿ ಆಗಿರುವುದು, ಕೊಲ್ತಿಗೆಯಲ್ಲಿ 1,65 ಲಕ್ಷ ರೂಪಾಯಲ್ಲಿ ಆಗಿರೋದು 3 ತಿಂಗಳ ಒಳಗೆ ನಾನು ಅಲ್ಲಿ ಅವ್ರ ಹತ್ರ ಹೋಗಿದ್ದೆ. ಸತೀಶನ್ನು ನಾನು ಅಲ್ಲಿ ಹೋಗಿ ಅವರಿಗೆ ವಾಗ್ದಾನ ಮಾಡಿ ಬಂದಿದ್ದೇನೆ. ನನ್ನ ಮರ್ಯಾದೆ ಪ್ರಶ್ನೆ, ನೀವು ಇದೆರಡನ್ನು ಕೊಡಲೇಬೇಕು ಅಂತ ಹೇಳಿದಾಗ 2 ತಿಂಗಳಲ್ಲಿ ಇವತ್ತು ಟೆಂಡರ್ ಆಗುವ ಒಂದು ಹಂತಕ್ಕೆ ಬಂದಿದೆ. ಟೆಂಡರ್ ಕೂಡ ಫ್ಲೋಟ್ ಆಗಿದೆ. ನೀವು ಕೇಳಿದ್ದಕ್ಕೆ ನಾನು ಹೇಳುವಂಥದ್ದು. ಅದಕ್ಕಿಂತ ಮತ್ತು ತಳಮಟ್ಟದಲ್ಲಿ ಇವತ್ತೊಬ್ಬರು ಸೀನಿಯರು 6 ಸಲ ಶಾಸಕರಾದವರು ಈ ಸೀನಿಯರ್ ಮಿನಿಸ್ಟರ್ ಆಗಿ ಇಲ್ಲಿ ನಡ್ಕೊಂಡು ಬಂದಿದ್ದಾರೆ. ನಾನು ಇವತ್ತಿನೊಳಗೆ ಇಲ್ಲಿಗೆ ಈ ನದಿಗೆ ಇಳಿಲಿಲ್ಲ. ಅವರು ಇಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದು ಪುನಃ ಇಲ್ಲಿ ಕೂತ್ಕೊಂಡು ಆ ತಳಮಟ್ಟದ ಜನರಲ್ಲಿ ಬೆರೀತಾರಲ್ಲ, ನಮಗೆ ಕೂಡ ಅವರು ಮಾರ್ಗದರ್ಶನ ಅಂತ ನಾನು ಹೇಳುದು.